ಕಳೆದ 7 ತಿಂಗಳಿನಿಂದ ಮನೆ ಮನದಲ್ಲಿ ತುಂಬಿದ ದಗುಡ ಮುಗಿದು ಜ್ಯೋತಿ ಮನೆಯಲ್ಲಿ ಪತಿ ಆಗಮನದ ಭರವಸೆಯ ಬೆಳಕು ಮೂಡಿದೆ. ತಂದೆಯ ವನವಾಸದಿಂದ ದಲ್ಲಾಗಿದ್ದ ಮಕ್ಕಳಲ್ಲಿ ತಂದೆ ಬರುವಿಕೆಯ ಕಾತರವಿದೆ. ಹೊಸ ಮನೆಯ ಫೌಂಡೇಶನ್ ಚಿಕ್ಕ ಮಾಡಿನ ಅಡಿ ಮಕ್ಕಳೊಟ್ಟಿಗಿನ ಆತಂಕದ ಕರಿಮೋಡ ಕರಗಿ ನೆಮ್ಮದಿಯ ಬೆಳಕು ಹರಿದಿದೆ. ಊರಿನಿಂದ ನಿಷೇಧಿತ ಮಾತ್ರೆಗಳನ್ನು ಕೊಂಡೊಯ್ದ ಆರೋಪದಲ್ಲಿ ಕುವೈಟ್ನಲ್ಲಿ ಜೈಲು ಪಾಲಾಗಿದ್ದ ಕುಂದಾಪುರ ತಾಲೂಕಿನ ಬಸರೂರು ನಿವಾಸಿ ಶಂಕರ್ ಪೂಜಾರಿಯವರ ಮನೆಯ ಸದ್ಯದ ಚಿತ್ರಣವಿದು. ಊರಿನಿಂದ ನಿಷೇಧಿತ ಮಾತ್ರೆಗಳನ್ನು ಕೊಂಡೊಯ್ದ ಆರೋಪದಲ್ಲಿ ಕಳೆದ 7 ತಿಂಗಳುಗಳ ಹಿಂದೆ ಕುವೈಟ್ನಲ್ಲಿ ಜೈಲು ಪಾಲಾಗಿದ್ದ ಬಸರೂರು ಮಾರ್ಗುಳಿಯ ಕಳಿಂಜ ನಿವಾಸಿ ಶಂಕರ್ ಪೂಜಾರಿ ಕೊನೆಗೂ ಬಿಡುಗಡೆಗೊಂಡಿದ್ದಾರೆ. ಶಂಕರ್ ಪೂಜಾರಿಯವರ ಪತ್ನಿ ಜ್ಯೋತಿ ಹಾಗೂ ಕುವೈಟ್ ಉದ್ಯಮಿ ಪುಷ್ಪರಾಜ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಅನ್ಸರ್, ಉಡುಪಿ ಜಿಲ್ಲಾಡಳಿತ, ಮಾನವ ಹಕ್ಕುಗಳ ಪ್ರತಿಷ್ಠಾನ, ಬಿಲ್ಲವ ಸಂಘದ ಸತತ ಪ್ರಯತ್ನದ ಫಲವಾಗಿ ಶಂಕರ್ ಪೂಜಾರಿ ಇದೀಗ ಬಿಡುಗಡೆಗೊಂಡಿದ್ದಾರೆ. ಊರಿಗೆಂದು ಬರುತ್ತಾರೆ ಎನ್ನುವ ನಿರೀಕ್ಷೆ ಬಿಟ್ಟರೆ ಪತ್ನಿ ಜ್ಯೋತಿ ಮತ್ತೆಲ್ಲ ಆತಂಕದಿಂದ ಮುಕ್ತವಾಗಿದ್ದಾರೆ. ಶಂಕರ್ ಪೂಜಾರಿ ಕುವೈಟಿಗೆ ಹೋಗುವ ಮುನ್ನ ಸೆಂಟ್ರಿಂಗ್, ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಕುಟುಂಬವನ್ನು ನಿಭಾಯಿಸುತ್ತಿದ್ರು. ವಿದೇಶಕ್ಕೆ ಹೋಗಬೇಕು ಎನ್ನುವುದು ಅವರ ಮಹದಾಸೆಯಾಗಿದ್ದು, ಮನೆ ಕಟ್ಟಿ ಪತ್ನಿ ಮಕ್ಕಳ ಜೀವನ ಭದ್ರತೆಯ ದೃಷ್ಟಿಯಲ್ಲಿ ಕಳೆದ 5 ವರ್ಷದ ಹಿಂದೆ ಕುವೈಟ್ ದೇಶಕ್ಕೆ ತೆರಳಿದ್ರು. ಕಳೆದ ವರ್ಷ ಏಪ್ರಿಲ್ 25ರಂದು ಊರಿಗೆ ಬಂದಿದ್ದು, ಜೂನ್ 11ರಂದು ಮನೆಯಿಂದ ಹೊರಟು 13ರಂದು ಬಾಂಬೆಯಿಂದ ಕುವೈಟಿಗೆ ತೆರಳಿದ್ರು. ಕುವೈಟಿಗೆ ತೆರಳುವಾಗ ತನ್ನ ಸಹೋದ್ಯೋಗಿಯ ಕೋರಿಕೆಯಂತೆ ಉಡುಪಿ ವ್ಯಕ್ತಿಯೋರ್ವರು ನೀಡಿರುವ ಮಾತ್ರೆಗಳನ್ನು ಪಡೆದುಕೊಂಡು ಹೋಗಿದ್ರು. ಆದರೆ ಅದೇ ಮಾತ್ರೆ ಶಂಕರ್ ಪೂಜಾರಿ ಅವರಿಗೆ ಉರುಳಾಯಿತು. ಕುವೈಟ್ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ತಪಾಸಣೆಗೆ ಒಳಪಡಿಸಿದಾಗ ಶಂಕರ್ ಬ್ಯಾಗ್ನಲ್ಲಿರುವ ಮಾತ್ರೆಗಳು ನಿಷೇಧಿತ ಮಾತ್ರೆಗಳೆಂದು ಆರೋಪಿಸಿ ಅವರನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು. ಸುದ್ದಿ ತಿಳಿದ ಶಂಕರ್ ಪತ್ನಿ ಜ್ಯೋತಿ ಸಂಘಟನೆಗಳ ನೆರವಿನಿಂದ ಕುವೈಟ್ನಲ್ಲಿ ಬಂಧಿಯಾಗಿರುವ ತನ್ನ ಪತಿಯ ಬಿಡುಗಡೆಗಾಗಿ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅನ್ಸರ್ ಅಹಮದ್ ಸಹಕಾರದಿಂದ ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಪ್ರಕರಣದ ಸತ್ಯಾಸತ್ಯತೆಯನ್ನು ವಿವರಿಸಿದ್ರು. ಮಾಧ್ಯಮಗಳಲ್ಲಿ ಬಂದ ಸುದ್ದಿ ನೋಡಿದ ಮೂಡಬಿದ್ರಿಯ ನಿವಾಸಿ ಕುವೈಟ್ ಉದ್ಯೋಗಿಯಾಗಿರುವ ಪುಷ್ಪರಾಜ್ ಮೂಡಬಿದ್ರಿಯಲ್ಲಿರುವ ತಮ್ಮ ಸಹೋದರನ್ನ ಸಂಪರ್ಕಿಸಿ ಜ್ಯೋತಿಯೊಂದಿಗೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿ ಶಂಕರ್ ಪೂಜಾರಿ ಬಿಡುಗಡೆಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ರು. ಅಂತೆಯೇ ಕುವೈಟ್ನಲ್ಲಿ ಶಂಕರ್ ಪೂಜಾರಿಯವರ ಪರ ವಕೀಲರನ್ನ ನಿಯೋಜಿಸಿ ಶಂಕರ್ ಬಿಡುಗಡೆಗೆ ಸಹಕರಿಸಿದ್ದಾರೆ ಎಂದು ಶಂಕರ್ ಪತ್ನಿ ಜ್ಯೋತಿ ತಿಳಿಸಿದ್ದಾರೆ. ನನ್ನ ಗಂಡ ಶಂಕರ್ ಪೂಜಾರಿ ಅಂತ, ಅವರು ಕುವೈಟಿಗೆ ಹೋಗಿ ಈಗ 5 ವರ್ಷ ಆಗುತ್ತೆ. ಈ ಸಲ ಲಾಸ್ಟ್ ಟೈಮ್ ಬಂದು ಹೋಗುವಾಗ ಉಡುಪಿಯಿಂದ ಒಬ್ಬರು ಒಂದು ಸ್ವಲ್ಪ ಪಾರ್ಸೆಲ್ ಕೊಟ್ಟಿದ್ರು, ಅವ್ರ ಅತ್ತೆ ತಸ್ಲಿಮ ಫಾತಿಮ್ನಿ ಕೊಡಲಿಕ್ಕೆ ಅಂತ. ಅದು ತಗೊಂಡು ಹೋಗೋದಾಗ ಅಲ್ಲಿ ಕುವೈಟ್ ಜೈಲಲ್ಲಿ ಏರ್ಪೋರ್ಟಲ್ಲಿ ಅವರನ್ನು ಹಿಡಿದಿದ್ದಾರೆ. ಅದು ಅಲ್ಲಿ ಇದು ಮಾಡಿ ನೋಡುವಾಗ ಅದು ಅಲ್ಲಿ ನಿಷೇಧಿತ ಟ್ಯಾಬ್ಲೆಟ್ಸ್ ಅಂತ ಇದಾಗಿದೆ. ಆ ಕಾರಣದಿಂದ ಅವರನ್ನು 7 ತಿಂಗಳಾಗಿದೆ ಜೈಲಲ್ಲಿಟ್ಟಿದ್ದಾರೆ. ನಿನ್ನೆ ಅವರಿಗೆ ರಿಲೀಸ್ ಆಗಿದೆ ಅಂತ ಕೇಳಿ ನಮ್ಗೆ ತುಂಬ ಖುಷಿಯಾಗಿ ಈಗ ಅವ್ರು ಬರುವಿಕೆ ಊರಿಗೆ ಬರುವುದನ್ನು ನಾವು ಕಾಯ್ತಾ ಇದ್ದೇವೆ. ಈಗ ನಮಗೆ ಅಲ್ಲಿ ಇಲ್ಲಿಂದ ಅನ್ಸರ್ ಅಹಮದ್ ಅವರ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರ ನನ್ನ ಮೀಡಿಯಾದವ್ರ ಹತ್ರ ಕರ್ಕೊಂಡು ಹೋಗಿ ಪ್ರೆಸ್ ಮೀಟ್ ಎಲ್ಲ ಮಾಡಿ ಅದು ಎಲ್ಲ ತಿಳಿದು ಪುಷ್ಪರಾಜಲ್ಲಿಂದ ನನಗೆ ಇದು ಮಾಡಿದ್ರು. ಅವ್ರ ಜೊತೆಗೆ ತುಳುಕೂಟದವರು ಮತ್ತು ಬಿಲ್ಲವ ಸಂಘದವರು ಮತ್ತು ದಕ್ಷಿಣ ಕನ್ನಡದ ಎಲ್ಲ ಕನ್ನಡಿಗರು ನನಗೆ ಹೆಲ್ಪ್ ಮಾಡಿದ್ರು. ಮಾನವ ಹಕ್ಕು ಸಂಪನ್ಮೂಲ ರವೀಂದ್ರನಾಥ್ ಶಾನ್ವಾಗ್. ಕಳೆದ ಬಾರಿ ಊರಿಗೆ ಬಂದ ಸಂದರ್ಭದಲ್ಲಿ ಹೊಸ ಮನೆ ನಿರ್ಮಾಣಕ್ಕೆ ಫೌಂಡೇಶನ್ ಹಾಕಿ ಮತ್ತೆ ಕುವೈಟಿಗೆ ಹೊರಟಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿದ್ದು, ಬೇರೊಬ್ಬರಿಗೆ ಉಪಕಾರ ಮಾಡುವ ನಿಟ್ಟಿನಲ್ಲಿ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಕಳೆದ 7 ತಿಂಗಳು ಜೈಲಲ್ಲೇ ದಿನ ಕಳೆದ ಶಂಕರ್ ಪೂಜಾರಿ ನಿರಪರಾಧಿ ಎಂದು ನ್ಯಾಯಾಲಯ ಹೇಳುವ ಮೂಲಕ ವನವಾಸ ಮುಗಿಸಿದ. ಅರ್ಧಕ್ಕೆ ನಿಂತ ಮನೆ, ಪತ್ನಿ ಹಾಗೂ ಮಕ್ಕಳು ನಿರೀಕ್ಷೆಯಲ್ಲಿದ್ದು 2 ದಿನದಲ್ಲಿ ಊರಿಗೆ ಮರಳುತ್ತಾರೆ ಎನ್ನುವ ಸ್ಪಷ್ಟ ಚಿತ್ರಣ 2 ದಿನಗಳಲ್ಲಿ ಸಿಗಲಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.